ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬ್ರಹ್ಮಾವರ ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಧರ್ಮಸ್ಥಳ ತಾಲೂಕು ಜನಜಾಗೃತಿ ವೇದಿಕೆ ಬ್ರಹ್ಮಾವರ ತಾಲೂಕು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಇವರ ಸಹಯೋಗದೊಂದಿಗೆ 152ನೇ ಗಾಂಧಿ ಜಯಂತಿಯ ಸಂಭ್ರಮಾಚರಣೆ ಪ್ರಯುಕ್ತ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಹಾಗೂ ದುಶ್ಚಟ ಮುಕ್ತ ಸಮಾಜಕ್ಕಾಗಿ ಸಮಾವೇಶ ಕುಂದಾಪುರ ಕೋಟ ಬಳಿ ಇರುವ ಮಾಣೂರು ರಾಜಲಕ್ಷ್ಮಿ ಸಭಾವಣದಲ್ಲಿ ನಡೆಯಿತು. ಉದ್ಘಾಟನೆಯನ್ನ ಮಾಜಿ ಶಾಸಕ ಕುಂದಾಪುರ ಜನಜಾಗೃತಿ ವೇದಿಕೆ ಸ್ಥಾಪಕಾಧ್ಯಕ್ಷ ಬಿ ಅಪ್ಪಣ್ಣ ಹೆಗಡೆ ದೀಪ ಪ್ರಜ್ವಲನೆಯನ್ನ ಮಾಡಿದರು. ಅಧ್ಯಕ್ಷತೆಯನ್ನ ಬ್ರಹ್ಮಾವರ ತಾಲೂಕು ಜನಜಾಗೃತಿ ವೇದಿ ಅಧ್ಯಕ್ಷ ಅಚ್ಯುತ ಪೂಜಾರಿ ವಹಿಸಿದರು. ಉಡುಪಿಯ ಖ್ಯಾತ ಮನೋರೋಗ ತಜ್ಞ ಡಾಕ್ಟರ್ PV ಭಂಡಾರಿ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿದರು. ಮದ್ಯಪಾನದಿಂದ ಮುಕ್ತ ತೇಜ ನಾಯ್ಕ ಯರ್ತಾಡಿ ಹಾಗೂ ಮಧುಕರ್ ಶೆಟ್ಟಿ ನೀಲಾವರ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಸ್ವಾಮಿಗೆ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಗಾಂಧೀಜಿಯವರ ಒಂದು ಆ ತತ್ವಗಳನ್ನ ಹಾಗೂ ಆ ಬಡ ಜನತೆಗೆ ಮಾಡತಕ್ಕಂಥ ಸೇವೆಯನ್ನ ಮುಂಚೂಣಿಯಲ್ಲಿ ಈ ದೇಶದಲ್ಲಿ ಮಾಡುವವರಿದ್ರೆ ಅದು ನಮ್ಮ ಎಲ್ಲರ ಹೃದಯವನ್ನಾಗಿರತಕ್ಕಂಥ ಶ್ರೀಯುತ ಡಾಕ್ಟರ್ ರಾಜಶ್ರೀ ವೀರೇಂದ್ರ ಹೆಗಡೆಯವರು ಹಾಗೂ ಅವರ